ಆತನ ಹೆಂಡತಿ 2.5 ತಿಂಗಳ ಗರ್ಭಿಣಿ. ಅನುಮಾನದ ಪಿಶಾಚಿಯಾಗಿದ್ದ ಆತ ಹೆಂಡತಿ ಮೇಲೆ ಸಂಶಯ ಪಟ್ಟು ಆಕೆಯನ್ನ ಕೊಲೆ ಮಾಡಿದ್ದಾನೆ. ಹೆಂಡತಿನ ಎಲ್ಲಿಗೂ ಕೂಡ ಆತ ಕಳಿಸ್ತಾ ಇರಲಿಲ್ಲ, ಕರೆದುಕೊಂಡು ಹೋಗ್ತಾನೂ ಕೂಡ ಇರಲಿಲ್ಲ. ಆದರೆ ತಾನು ಮಾತ್ರ ಬೇರೆ ಬೇರೆ ಮಹಿಳೆಯರ ಜೊತೆ ಅನೈತಿಕ ಸಂಬಂಧ ಕೂಡ ಇಟ್ಟುಕೊಂಡಿದ್ದ. ಪ್ರೀಪ್ಲಾನ್ ಮಾಡಿ ಅಂತೂ ಇಂತೂ ತನ್ನ ಹೆಂಡತಿನ ಮುಗಿಸಿಯೇ ಬಿಟ್ಟ. ಬೇರೆ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಎಂದು ಕತೆ ಕಟ್ಟಿ ಗಂಡ ಈಗ ಅಂಧರಾಗಿದ್ದಾನೆ. ಬೆಂಗಳೂರು ಬಿಸಿಸಿ ಲೇಔಟ್ನ ಶುಭಾಳನ್ನ 16 ವರ್ಷಗಳ ಹಿಂದೆ ಚಾಮರಾಜನಗರ ತಾಲೂಕಿನ ಡೊಳ್ಳಿಪುರದ ತೋಟದ ಮನೆಯಲ್ಲಿರೋ ಮಹೇಶನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಮದುವೆಯಾದ ದಿನದಿಂದಲೂ ಹೆಂಡತಿ ಮೇಲೆ ಒಂದಲ್ಲ ಒಂದು ಕಾರಣ ತೆಗೆದು ಗಂಡ ಜಗಳ ಮಾಡ್ತಾ ಇದ್ದ, ಸಂಶಯ ಪಡ್ತಾ ಇದ್ದ. ಮಹೇಶ ಸಾಲ ಮಾಡಿಕೊಂಡಿದ್ದ. ತವರು ಮನೆಯಿಂದ ಹಣ ತರುವಂತೆ ಪತ್ನಿ ಶುಭಾಳನ್ನ ಪದೇ ಪದೇ ಪೀಡಿಸ್ತಾ ಇದ್ದ. ಶುಭಾಳ ತವರು ಮನೆಯವರು ಸ್ವಲ್ಪ ಹಣಕಾಸಿನ ನೆರವನ್ನು ನೀಡಿದ್ರು. ಇಷ್ಟಕ್ಕೆ ತೃಪ್ತನಾಗದ ಮಹೇಶ ಪತ್ನಿಗೆ ಮತ್ತೆ ಮತ್ತೆ ಹಣ ತರುವಂತೆ ಕಿರುಕುಳ ನೀಡ್ತಾ ಇದ್ದ. ಯಾವಾಗ ಹೆಂಡತಿ 2.5 ತಿಂಗಳ ಗರ್ಭಿಣಿ ಅಂತ ತಿಳಿತೋ ತನಗೆ ಮೊದಲೇ ಯಾಕೆ ಈ ವಿಷಯ ತಿಳಿಸಲಿಲ್ಲ ಅಂತ ಖ್ಯಾತಿ ತೆಗೆದು ಗಲಾಟೆ ಮಾಡಿದ್ದಾನೆ. ತಾನು ಕೇವಲ 2 ಬಾರಿ ಮಾತ್ರ ಪತ್ನಿ ಜೊತೆ ಸೇರಿದ್ರು ಗರ್ಭಿಣಿ ಹೇಗೆ ಆಗಿದ್ದಾಳೆ, ಅದಕ್ಕೆ ಅವಳ ಮೇಲೆ ಮತ್ತೆ ಅನುಮಾನ ಬಂದು ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಮಹೇಶ ಜೂನ್ 29ರಂದು ರಾತ್ರಿಯೇ ಹೆಂಡತಿ ಶುಭಾಳ ಕೈಯಲ್ಲಿ ಒಂದು ಪತ್ರ ಬರೆಸಿದ್ದು, ನನ್ನ ಗಂಡನಿಗೆ ಸಾಲ ಇತ್ತು, ಸಾಲ ವಸೂಲಾತಿಗೆ ಪಕ್ಕದ ಗ್ರಾಮದ ವ್ಯಕ್ತಿ ಆಗಾಗ ಬಂದು ಗಲಾಟೆ ಮಾಡ್ತಾ ಇದ್ದ. ನನಗೆ ಪ್ರಾಣ ಬೆದರಿಕೆ ಇದೆ, ಇದು ನನ್ನ ಗಂಡ ಹಾಗೂ ಅತ್ತಿಗೆ ಗೊತ್ತಿಲ್ಲ ಅಂತ ಬರೆಸಿದ್ದಾನಂತೆ. ಮರುದಿನ ಬೆಳಗಿನ ಜಾವ ಬಹಿರ್ದೆಸೆಗೆ ಹೊರಬಂದ ಪತ್ನಿ ಶುಭಾಳ ಮೇಲೆ ಏಕಾಏಕಿ ಕಬ್ಬಿಣದ ಹಾರೆಯಿಂದ ಹೊಡೆದು ಆಕೆಯ ಹೆಣ ಉರುಳಿಸಿದ್ದಾನೆ. ಹೆಂಡತಿ ಕೊನೆಯ ಉಸಿರು ಎಳಿತಾ ಇದ್ದಂತೆ ಮೈಸೂರಿನಲ್ಲಿರುವಂತಹ ತನ್ನ ಸೋದರ ಸಂಬಂಧಿಗೆ ಫೋನ್ ಮಾಡಿ ಹೆಂಡತಿನ ಯಾರೋ ಕೊಲೆ ಮಾಡಿದ್ದಾರೆ, ಇದನ್ನ ಪೊಲೀಸರಿಗೆ ತಿಳಿಸುವಂತ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಅತ್ತೆ ಮನೆಗೆ ತಾನೇ ಫೋನ್ ಮಾಡಿ ಶುಭಾಳನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಕತೆ ಕಟ್ಟಿದ್ದಾನೆ. ಆದ್ರೆ ತಾನೇ ಕೊಲೆ ಮಾಡಿದ್ರು ಏನು ಗೊತ್ತಿಲ್ಲದವನಂತೆ ಗಂಡ ಮಹೇಶ ನಿಂತಿದ್ದ. ಪೊಲೀಸರು ಡಾಗ್ ಸ್ಕ್ವಾಡ್ನೊಂದಿಗೆ ಹೋಗಿದ್ರು. ಈ ಸಂದರ್ಭ ಚಾಲಾಕಿ ಪೊಲೀಸ್ ಶ್ವಾನ ಗಂಡ ಮಹೇಶನೇ ಕೊಲೆಗಾರ ಅಂತ ಸುಳಿವು ನೀಡಿದೆ. ಜೊತೆಗೆ ಮಹೇಶನ ಶರ್ಟ್ ಮೇಲೆ ರಕ್ತದ ಕಲೆಗಳು ಕಂಡು ಬಂದಿದ್ದು ಅನುಮಾನಗೊಂಡಂತಹ ಪೊಲೀಸರು ಮಹೇಶನನ್ನ ಎತ್ತಾಕಿಕೊಂಡು ಹೋಗಿ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ನಡೆಸಿದಾಗ ಸಂಶಯದ ಪಿಶಾಚಿ ತನ್ನ ಹೆಂಡತಿ ಕೊಲೆಗೆ ಅಸಲಿ ಕಾರಣ ಬಿಚ್ಚಿಟ್ಟಿದ್ದಾನೆ ರಕ್ಕಸ ಗಂಡ.